ಮಂಗಳೂರಿನ ಫಳ್ನೀರಿನಲ್ಲಿರುವ ಮಲಬಾರ್ ಗೋಲ್ಡನ್ ಡೈಮಂಡ್ಸ್ನ ವಾರ್ಷಿಕೋತ್ಸವ ಕಾರ್ಯಕ್ರಮವು ವಿಜೃಂಭಣೆಯಿಂದ ನಡೆಯಿತು. ಕೇಕ್ ಕತ್ತರಿಸುವ ಮೂಲಕ ವಾರ್ಷಿಕೋತ್ಸವವನ್ನು ಸಂಭ್ರಮದಿಂದ ಆಚರಿಸಿದರು. ಮಲಬಾರ್ ಗೋಲ್ಡನ್ ಡೈಮಂಡ್ ಸಂಸ್ಥೆ ಗ್ರಾಹಕರ ಮನೆಮಾತಾಗಿರುವ ಚಿನ್ನಾಭರಣ ಮಳಿಗೆಯಾಗಿದೆ. ಸಾಂಪ್ರದಾಯಿಕ ಸಂಗ್ರಹಗಳೊಂದಿಗೆ ಇತ್ತೀಚಿನ ವಿಶಿಷ್ಟವಾದ ವಿನ್ಯಾಸಗಳನ್ನು ಹೊಂದಿರುವ ಚಿನ್ನಾಭರಣ ಮಳಿಗೆಯಾಗಿದೆ. ಇದರ ವಾರ್ಷಿಕೋತ್ಸವವು ನಗರದ ಫಳ್ನೀರಿನಲ್ಲಿರುವ ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಮಳಿಗೆಯಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಗ್ರೀನ್ ಟೆಕ್ ಎನ್ವಿರೋ ಸೊಲ್ಯೂಷನ್ನ ಮ್ಯಾನೇಜಿಂಗ್ ಪಾರ್ಟ್ನರ್ ಗಾಡ್ಫ್ರೇ ಅವರು ಮಾತನಾಡಿ, ನಾನು ಈ ಶೋರೂಮ್ಗೆ ಕಳೆದ 7 ವರ್ಷದಿಂದ ಬರ್ತಿದ್ದೇನೆ. ಬಹಳ ಉತ್ತಮವಾದ ಮನಕೊಪ್ಪುವ ಆಭರಣಗಳ ಸಂಗ್ರಹ ಹಾಗೂ ಸಿಬ್ಬಂದಿಗಳು ಕೂಡ ಉತ್ತಮವಾಗಿ ಗ್ರಾಹಕರಿಗೆ ಮಾಹಿತಿಯನ್ನ ನೀಡುತ್ತಾರೆ ಎಂದ ಅವರು ಮಲಬಾರ್ ಗೋಲ್ಡನ್ ಡೈಮಂಡ್ ಸಂಸ್ಥೆಗೆ ಶುಭ ಹಾರೈಸಿದರು. My wife is very happy to come to the showroom and very nice collection, value for the money and best staff here, very helpful. ಮಲಬಾರ್ ಗೋಲ್ಡನ್ ಡೈಮಂಡ್ ಸಂಸ್ಥೆಯ ನಿಷ್ಠಾವಂತ ಗ್ರಾಹಕಿ ರಾಜೇಶ್ವರಿ ಆರ್ ಶೆಟ್ಟಿಯವರು ಆಗಮಿಸಿ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಮಲಬಾರ್ ಗೋಲ್ಡನ್ ಡೈಮಂಡ್ಸ್ನ ಸ್ಟೋರ್ ಹೆಡ್ ಶರತ್ ಚಂದ್ರನ್, ಅಸಿಸ್ಟೆಂಟ್ ಸ್ಟೋರ್ ಹೆಡ್ ಅಲ್ತಾಫ್ ಎಕೆ, ಬ್ರಾಂಚ್ ಮ್ಯಾನೇಜರ್ ರಘುರಾಮ್, ಡೆಪ್ಯೂಟಿ ಮ್ಯಾನೇಜರ್ ಗಿರೀಶ್ ರೈ, ಮಾರ್ಕೆಟಿಂಗ್ ಮ್ಯಾನೇಜರ್ ಶೇಖ್ ಫರಾನ್ನ, ಗೆಸ್ಟ್ ರಿಲೇಷನ್ ಆಫೀಸರ್ ಸೋನಲ್ ಸುವರ್ಣ ಹಾಗೂ ಗ್ರೀನ್ ಟೆಕ್ ಎನ್ವಿರೋ ಸೊಲ್ಯೂಷನ್ನ ಮ್ಯಾನೇಜಿಂಗ್ ಪಾರ್ಟ್ನರ್ ಶ್ರೀಮತಿ ರಾಣಿ ಉಪಸ್ಥಿತರಿದ್ದರು. ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಮಲಬಾರ್ ಗ್ರೂಪ್ನ ಪ್ರಮುಖ ಕಂಪನಿಯಾಗಿದ್ದು ವೈವಿಧ್ಯಮಯ ಭಾರತೀಯ ವ್ಯಾಪಾರ ಸಂಸ್ಥೆಯಾಗಿದೆ. ಭಾರತದ ಕೇರಳ ರಾಜ್ಯದಲ್ಲಿ 1993ರಲ್ಲಿ ಸ್ಥಾಪನೆಯಾದ ಸಂಸ್ಥೆ ಇಂದು 10 ದೇಶಗಳಲ್ಲಿ 290ಕ್ಕೂ ಹೆಚ್ಚು ಔಟ್ಲೆಟ್ಗಳನ್ನು ಹೊಂದಿದ್ದು ಪ್ರಸಿದ್ಧಿಯನ್ನ ಪಡೆದಿದೆ. ರುಚಿತಾ, ವಿ4 ನ್ಯೂಸ್, ಮಂಗಳೂರು.